ಆಫ್ ದ ಎನಿ ಸಿವಿಲೈಸ್ಡ್ ಸ್ಟೇಟ್ ಆರ್ ದ ಸ್ಟೇಟ್ ಗವರ್ಮೆಂಟ್ ಏನಪ್ಪ ಅಂದರೆ ಜನರಿಗೆ ಶಾಂತಿ ಮತ್ತು ಸುವ್ಯವಸ್ಥೆ ಒದಗಿಸುವುದು ಅದು ಮೂಲ ಕರ್ತವ್ಯ. ನೀವು ಅದಕ್ಕಾಗಿ ಏನು ಮಾಡ್ತೀರಾ? ಬೇರೆ ಬೇರೆ ಸೌಕರ್ಯ ಕೊಡ್ತೀರಾ, ರೋಡ್ ಮಾಡ್ತೀರಾ, ಬಸ್ ಸ್ಟ್ಯಾಂಡ್ ಮಾಡ್ತಾರೆ. ಇವಾಗಲೇ ಸಂಜೀವಣ್ಣ ಹೇಳಿದರು, ಬಸ್ ಸ್ಟ್ಯಾಂಡ್ ಇಲ್ಲಿ ಮಾಡ್ತೇವೆ, ರೋಡ್ ಮಾಡ್ತಾ ಇದ್ದೇವೆ, ಇನ್ನಿತರ ಸೌಕರ್ಯಗಳು. ಇಷ್ಟೆಲ್ಲ ಮಾಡಿ 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 ಇಫ್ ದೆರ್ ಇಸ್ ನೋ ಪೀಸ್ ಇನ್ ದ ಸೊಸೈಟಿ, ಸಮಾಜದಲ್ಲಿ ಶಾಂತಿ ಸುವ್ಯವಸ್ಥೆ ಇಲ್ಲದಿದ್ದರೆ ವಾಟ್ ಈಸ್ ದ ಯೂಸ್ ಆಫ್ ರೋಡ್, ವಾಟ್ ಈಸ್ ದ ಯೂಸ್ ಆಫ್ ಬಿಲ್ಡಿಂಗ್ಸ್, ವಾಟ್ ಈಸ್ ದ ಯೂಸ್ ಆಫ್ ಬ್ರಿಡ್ಜಸ್, ವಾಟ್ ಈಸ್ ದ ಯೂಸ್ ಆಫ್ ಆಲ್ ದಿಸ್ ಡೆವಲಪ್ಮೆಂಟ್, ಮಾಡರ್ನ್ ಡೇ ಡೆವಲಪ್ಮೆಂಟ್? ಅಲ್ಟಿಮೇಟ್ಲಿ ಸಮಾಜದಲ್ಲಿ ಶಾಂತಿ ಮತ್ತು ಸುವ್ಯವಸ್ಥೆ ಬೇಕು. ಈ ಲಿಟಿಗೇಷನ್ ಅಂದರೆ ಏನು? ಇಟ್ ಈಸ್ ಕ್ಯಾನ್ಸರಸ್. ಸೊಸೈಟಿಯಲ್ಲಿ ಒಂಥರ ಕ್ಯಾನ್ಸರ್ ಇದ್ದ ಹಾಗೆ ಸಿವಿಲ್ ಲಿಟಿಗೇಷನ್ ಇರೋ ಮನೆಯಲ್ಲಿ ಶಾಂತಿ ಇರೋದಿಲ್ಲ. ಆ್ಯಕ್ಚುಲಿ ಈ ಭಾಗದಲ್ಲಿ ಹೇಳುವ ಕೆಲಸ ಇದೆ, ಯಾರಿಗಾದರೂ ಒಬ್ಬದ್ದು ಶಪಿಸಬೇಕು, ನಾವು ಕೆಟ್ಟದಾಗಿ ಶಪಿಸಬೇಕು. ಏನು ಹೇಳ್ತೇವೆ? ಬೆಂಕಿ ಬೀಳಲಿ ಅಂತ ಹೇಳ್ತೇವೆ, ಅಂದರೆ ಮನೆ ಸುಟ್ಟು ಹೋಗ್ತದೆ. ಬಟ್ ಅದು ಒಳ್ಳೆಯ ಶಾಪ ಅಲ್ಲ, ಅದು ವರ್ಸ್ಟ್ ಶಾಪ್ ಅಂದರೆ ನಿನ್ನ ಮನೆಗೆ ಸಿವಿಲ್ ಕೇಸ್ ಬೀಳಲಿ ಅಂತ. ಸಿವಿಲ್ ಕೇಸ್ ಬಿದ್ದರೆ ಏನಾಗ್ತದೆ? CPCಯಲ್ಲಿ ಎಷ್ಟೊಂದು ಸೆಕ್ಷನ್ಸ್ ಇದೆ. ಬರೀ ಆರ್ಡರ್ 21 104 ಸಬ್ ಡಿವಿಷನ್ಸ್ ಇದೆ. IA ಮೇಲೆ IA, ಮತ್ತು ಇಲ್ಲಿಯ ಜಡ್ಜಸ್ ನ್ಯಾಯ ಕೊಟ್ಟರೆ, ಆರ್ಡರ್ ಕೊಟ್ಟರೆ ಅದರ ಮೇಲೆ ತೃಪ್ತಿ ಆಗುದಿಲ್ಲ. ಹೈಕೋರ್ಟಿಗೆ ಹೋಗ್ತಾರೆ, IA ಮೇಲೆ ಸುಪ್ರೀಂ ಕೋರ್ಟಿಗೂ ಬರ್ತಾರೆ. ನಾನೇ ವಜಾ ಮಾಡ್ತಾ ಇದ್ದೇನೆ ಸಿವಿಲ್ ಕೇಸ್. ಸೊ ಈ ಕ್ಯಾನ್ಸರನ್ನು ತೊಲಗಿ ಹಾಕಿಸ್ಬೇಕು ನಾವು ಫಸ್ಟಿಗೆ ಸೊಸೈಟಿಯಲ್ಲಿ ಜನ. ಸೊ ಒನ್ ವೇ ಆರ್ ದ ಅದರ್ ವಿ ಮಸ್ಟ್ ಟೆಲ್ ದೆಮ್ ವೇರ್ ಯು ಸ್ಟ್ಯಾಂಡ್, ನೀವು ಎಲ್ಲಿದ್ದೀರಾ, ನಿಮ್ಮ ಸ್ಥಿತಿ ಏನು ಅಂತ. ಅದಕ್ಕೋಸ್ಕರ ಈ ವ್ಯವಸ್ಥೆಯನ್ನು ನಾವು ಕಲ್ಪಿಸಲೇಬೇಕಾಗ್ತದೆ. ಇದು ಅಗತ್ಯತೆ, ಸಮಾಜದ ಅಗತ್ಯತೆ. ಇದು ಇನ್ಫ್ರಾಸ್ಟ್ರಕ್ಚರ್ ಟು ಪ್ರೊವೈಡ್ಸ್. ಮುಖ್ಯ ನ್ಯಾಯಮೂರ್ತಿ ರಮಣ ಸಾಹೇಬರು ಹೇಳ್ತಾ ಇರ್ತಾರೆ, ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಮಾಡಬೇಕು, ಜುಡಿಷಿಯಲ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಮಾಡಬೇಕು ಟು